ಜನುಮದ ಜೋಡಿ ಜೊತೆ ಜೊತೆಯ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾನು ಡಾಕ್ಟರ್ ಗಣೇಶ್ ಪೈ. ನಮ್ಮೊಂದಿಗೆ ಇದ್ದಾರೆ ಅನಂತಕೃಷ್ಣ ಶೇಟ್ ಮತ್ತು ಅವರ ಧರ್ಮಪತ್ನಿ ಶಾರದಾ ಶೇಟ್. ನೀವು ನನಗೆ ಒಂದು ವಿಷಯ ಹೇಳಿದ್ರಿ, ಫಸ್ಟ್ ಪಿಕ್ಚರ್ ನೋಡಿದ್ದು ಸಂಗಮ್ ಅಂತ. ಅದರಲ್ಲಿ ಯಾವ ಹಾಡು ನಿಮಗೆ ಇಷ್ಟ? ನನಗೆ ಸಂಗಮದಲ್ಲಿ ಸಂಗಮ್ ಹೋತಾಕೆನೆ ಸಂಗಮ್ ಆಗಿ ಈಗ 46 ವರ್ಷ ಆಯ್ತು. ಭಾರಿ ಖುಷಿಯ ವಿಷಯ. ನಿಮ್ಮ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಯಾರಿಗೆ ಮೌಲ್ಯ ಹೆಚ್ಚುಂಟು? ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಥವಾ ನೆರೆಕೆರೆಯವರು? ಯಾರು ಇದರಲ್ಲಿ ನಂಬರ್ 1? ಯಾರು? ಫ್ಯಾಮಿಲಿ. ನಂಬರ್ 2 ಯಾರು? ನೆರೆಕರೆಯವರ? ಫ್ರೆಂಡ್ಸ್. ಓಕೆ. ಫ್ರೆಂಡ್ಸಿನ ಇಂಪಾರ್ಟೆನ್ಸ್ ನಿಮ್ಮ ಜೀವನದಲ್ಲಿ ಹೇಗಿದೆ ನೀವು ಹೇಳಿ. ನಿಮ್ಮ ಫ್ರೆಂಡ್ಸ್ ಇದ್ದಾರೆ ತುಂಬಾ ಜನ, ಲಯನ್ಸ್ ಕ್ಲಬ್ಗೆ ಬರ್ತೀವಿ. ಅದರಲ್ಲಿ ನಿಮ್ಮ ಒಡನಾಟದಲ್ಲಿ ನಿಮ್ಗೆ ಹೇಗೆ ಕಾಣ್ತದೆ? ಎಲ್ಲರಿಗೂ ಸರಿ ಸಮಾನ. ಅದು ಇವ್ರ ಹತ್ರ ಕೇಳಬೇಕು. ನಿಮ್ಮ ದೋಸ್ತಿಗಳ ನಿಮ್ಮ ಜೀವನದಲ್ಲಿ ಎಷ್ಟು ಪಾತ್ರವಿದೆ? ನಂದು ಫಸ್ಟ್ ಅಂದರೆ ಫಸ್ಟಿಗೆ ನಮ್ಮ ಹಿರಿಯರಿಗೆ ನಾವು ಇದು ಕೊಡ್ತೇವೆ. ಆಮೇಲೆ ನಮ್ಮ ನೆರೆಕೆಯವರು ನಮ್ಗೆ ಅಗತ್ಯ ಯಾವಾಗಲೂ ಬಿಡಿದ್ರೆ ಫಸ್ಟ್ ಇರ್ಬೋದು ನಮಗೆ ನೆರೆಕೆರೆಯವರು. ಏನಿದ್ರು ಸಹ ಅವರು ನಮಗೆ ಆಪ್ತ ಕುಟುಂಬ ಇದ್ದವರದೇ ಹಾಗೆ. ಯಾವಾಗಲೂ ನೆರೆಕೆಯವ್ರ ಹತ್ರ ನಾವು ಯಾವಾಗಲೂ ಒಳ್ಳೆ ರೀತಿಯಲ್ಲಿ ಇದ್ದರೆ, ಬಾಂಧವ್ಯ ಇದ್ದರೆ, ಅದು ನಮಗೆ ಮಧ್ಯರಾತ್ರಿ ಆಗಲಿ ಯಾವಾಗಲೂ ಎನಿ ಟೈಮ್. ಹಾಗೆ ಇದ್ದಾರಾ ನಿಮ್ಮ ನೆರೆಕೆರೆಯವರು? ಈಗ ನಮ್ಮ ಎದುರು ಮನೆಯವರು ಇದ್ದಾರೆ, ಹಾಗೆ ಏನು ಇದ್ದಾರೆ. ಏನಾದ್ರು ಬಂದರೆ ನಮಗೆ ಏನದು ಅಂತ ಬೇಕಾದರೆ ಪಕ್ಕ ಲೇಟ್ ಆದರೂ ಸಹ ಹೇಳ್ತಾರೆ, ಏನು ಲೇಟು, ಅವರು ಬಂದು ಮಾತಾಡ್ತಾರೆ. ತೊಂದರೆ ಇಲ್ಲ, ನಾನು ಇದ್ದೇನಲ್ವ. ಅಂದರೆ ನಿಮ್ಮ ಒಟ್ಟಿಗೆ ಹಬ್ಬ ಹರಿದಿನಗಳಲ್ಲಿ ನಿಮ್ಮ ಒಟ್ಟಾಗಿ ಬರ್ತಾರೆ, ಏನಾದರೂ ಪಕ್ಕನೇ ಬರ್ತ್ಡೇ ಇದ್ರೆ ಬರ್ತಾರೆ. ಮತ್ತೆ ಏನಾದರೂ ನಾವು ಸ್ಪೆಷಲ್ ಸ್ವೀಟ್ ಎಲ್ಲ ಮಾಡಿದರೆ, ಸ್ಪೆಷಲ್ ಇವರು ಹೋಗಿ ಕೊಡೋದುಂಟು. ಅದೇ ನಮ್ಮ ರಿಲೇಷನ್ ಒಳಗೆ, ನಮ್ಮ ರಿಲೇಷನ್ ಒಳಗೆ ಮತ್ತು ಇದರೊಳಗೆ ನಾವು ಭಾರಿ ಅನ್ಯೋನ್ಯಾಗಿದ್ದೇವೆ. ನಿಮ್ಮ ಈ ಜೀವನದಲ್ಲಿ ಫ್ರೆಂಡ್ಸ್ಗಳ ಪಾತ್ರ ಏನು? ನಮ್ಮ ಫ್ರೆಂಡ್ಸ್ಗಳ ಪಾತ್ರ ಅಂದರೆ, ನಾನು ಎಲ್ಲ ಫ್ರೆಂಡ್ಸ್ಗಳಿಗೆ ಏನಂದರೆ ನಮ್ಮ ಒಂದು ಕುಟುಂಬದವರೆಗೆ ನಾನು ಇದು ಮಾಡ್ಕೊಳ್ತೇನೆ. ಯಾಕಂದರೆ ನಮಗೆ ಎಷ್ಟು ಇದ್ದರೂ ಸಹ, ನೆರೆಕರಿದ್ದು ಅಣ್ಣ ತಮ್ಮಂದಿರು ಸಹ ಫ್ರೆಂಡ್ಸ್ ಬೇಕು. ಫ್ರೆಂಡ್ಸ್ ಅಂದರೆ ಯಾವ ಟೈಮು ಸಹ, ಎನಿ ಟೈಮ್, ಯಾವುದು ಎಮರ್ಜೆನ್ಸಿ ಎಂಥ ಕೇಸ್ ಇದ್ದರೂ ಸಹ ನಮಗೆ ಎನಿ ಟೈಮ್ ಒಂದು ಕಾಲ್ ಮಾಡಿ ಸಾಕಿತ್ತು, ಬರ್ತಾರೆ. ಏನು ಹೆಲ್ಪ್ ಬೇಕು. ಆದ ಕಾರಣ ಎಲ್ಲ ಫ್ರೆಂಡ್ಸ್ ಹತ್ರ ನಾವು ಭಾರಿ ಒಂದು ಚೆನ್ನಾಗಿದ್ದೇವೆ. ಅವರು ನಾನು ಸಹ ಅವರ ಒಟ್ಟಿಗಿದೆ. ಅವರು ನಮ್ಮನ್ನು ಒಳ್ಳೆ ನೋಡ್ತಾರೆ, ನಾನು ಸಹ ಅವರಿಗೆ ಒಳ್ಳೆ ನೋಡ್ತೇನೆ. ಅದು ದೊಡ್ಡ. ಹೌದು. ನನಗೆ ನಿಮ್ಮ ದಾಂಪತ್ಯದಲ್ಲಿ ಒಂದು ವಿಶೇಷ ಅಂದರೆ, ನಿಮಗೆ ಹಣಕಾಸಿನ ಅಡಚಣೆ ಇರಲಿಲ್ಲ ಅಂತ ನನಗೆ ಅನಿಸ್ತದೆ. ನಿಮಗೆ ಅವರು ಅಥವಾ ಅವರಿಗೆ ನೀವು ಫಸ್ಟ್ ಗಿಫ್ಟ್ ಏನು ಕೊಟ್ಟಿದ್ರಿ? ಇವರು ನನಗೆ ಫಸ್ಟ್ ಗಿಫ್ಟ್ ಕೊಟ್ಟ ಸಾರಿ ಕಡೆಗೆ ಕಲರ್ ನೆನಪುಂಟಾ? ಪಿಂಕ್. ಹಳದಿ ಪ್ರೀತಿ ಆದ್ರೆ ಅವರು ಪಿಂಕ್ ತಂದು ಕೊಟ್ಟರು. ಪಿಂಕ್ ಸಾರಿ ಕಡೆಗೆ ಒಂದು ಚೈನ್ ಮತ್ತೆ ಪೆಂಡೆಂಟ್ ಕೊಟ್ರು. ಹೌದು. ಮತ್ತೆ ನೀವು ಅವರಿಗೆ ಏನು ಕೊಟ್ರಿ? ಅವರು ನಿಮ್ಗೆ ಏನು ಕೊಟ್ಟರು? ಅವರು ನನಗೆ ಪ್ರೀತಿಯಿಂದ ಒಳ್ಳೆ ಮಾತಾಡಿ, ಅವ್ರಿಗೆ ಮನಸ್ಸಿಗೆ ಏನು ಬೇಕು, ತಿಂಡಿ ಏನು ಬೇಕು, ನನಗೆ ಸ್ವಲ್ಪ 4 ರೀತಿ ಜಾಸ್ತಿ. ಅದು ಏನು ಬೇಕಾದ್ರೆ ಅವ್ರಿಗೆ ಮೊದಲು ಫೋನ್ ಮಾಡಿರ್ತಾರೆ, ಹೀಗೆ ಮಾಡಬೇಕಾದ್ರೆ ಅದು ರೆಡಿ ಮಾಡಿರ್ತಾರೆ. ದಾಂಪತ್ಯ ಜೀವನದಲ್ಲಿ ನಿಮ್ಮಿಬ್ಬರ ನಡುವೆ ಚರ್ಚೆ ಆಗ್ತದಾ? ಕೆಲವೊಮ್ಮೆ ಆಗ್ತದೆ, ನಾವೇ ಸಮಾಧಾನ ಮಾಡಿಕೊಳ್ಳುದು. ಯಾರು ಸಮಾಧಾನ ಫಸ್ಟ್ ಮಾಡೋದು? ಸಾರಿ ಹೇಳೋದು ಯಾರು? ಸಾರಿ ಅಲ್ಲಿಲ್ಲ, ಮೌನ. ಅವರು ಮೌನನಾ ನೀವು ಮೌನ? ಇಬ್ರು ಸಹ. ಎಷ್ಟು ಸಮಯ ಮೌನ ಇರ್ತದೆ? 2 ನಿಮಿಷ. 2 ನಿಮಿಷ. ಅಷ್ಟರೊಳಗೆ ಸಾಲ್ವ್ ಆಗ್ತದೆ ಪ್ರಾಬ್ಲಮ್. ಭಾರಿ ಒಳ್ಳೇದು. ಅಂದರೆ ಜೀವನದಲ್ಲಿ ಈಗ ನಾವೇ ಒಂದು ಇದು ಮಾಡಿಕೊಂಡ್ರೆ, ನಮ್ಮ ಅಣ್ಣ ತಮ್ಮಂದಿರಿದ್ದಾರೆ, ನಮ್ಮ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳಿದ್ದಾರೆ, ಇದು ಅವ್ರು ನೋಡ್ತಾರೆ ನಾವು ಒಟ್ಟಿಗೆ ನೋಡಿದ್ದಾರೆ. ಆಗ ಇವರು ಇಷ್ಟು ಒಂದು ಚರ್ಚೆ ಮಾಡಿಕೊಂಡ್ರೆ ಭಾರಿ ಹುಟ್ಟಿದ್ದಾರೆ. ಆಗ ಅವ್ರ ಮನಸ್ಸಿಗೆ ಹೋಗ್ತಿದೆ, ನಾವು ಸಹ ಅವ್ರು ಕಲಿಬೇಕು ಅಂತೇಳಿ. ಅಲ್ಲ, ಈಗ ನೀವೆಲ್ಲ ಜಾಯಿಂಟ್ ಫ್ಯಾಮಿಲಿಯಿಂದ ಹೊರಗೆ ಬಂದು ನಿಮ್ಮಷ್ಟಕ್ಕೆ ಇದ್ದೀರಿ, ಮಕ್ಕಳೆಲ್ಲ ದೇವರ ದಯೆಯಿಂದ ಸೆಟ್ಲ್ ಆಗಿದ್ದಾರೆ. ಈಗ ನಿಮ್ಮ ಜೀವನ ಹೇಗೆ ಉಂಟು? ಈಗ ಪ್ರೀತಿ ಬಾಂಧವ್ಯ ಜಾಸ್ತಿ ಆಗಿದೆಯಾ? ಪ್ರೀತಿ ಅಂದರೆ ಪ್ರಾಯ ಆದ ಕೂಡಲೇ ಪ್ರೀತಿ ಜಾಸ್ತಿ ಆಗ್ತದೆ. ಯಾಕಂದರೆ ಈಗ ಮಕ್ಕಳಿಗೆ ಅವ್ರ ಮೇಲೆ ಪ್ರೀತಿ ಆಗ್ತದೆ, ಈಗ ನಮಗೆ ಏನಂದರೆ, ಇವ್ರು ಏನು ಬೇಕಾದರೆ ಇವ್ರು ಪ್ರೀತಿ ಮಾಡದಿದ್ರೆ ಅವ್ರಿಗೆ ಒಂದು ಕೆಲಸ ಆಗೋದಿಲ್ಲ. ಪ್ರೀತಿಯಿಂದ ನೋಡಬೇಕು.
ಅವರು ನಾವು ಪ್ರೀತಿ ನೋಡಿದ್ರೆ ಅವ್ರು ಸಹ ಅಷ್ಟೇ ಪ್ರೀತಿ ನಾವು ಹೇಳಿದಾಗ ತಂದು ಕೊಡ್ತಾರೆ ಹಾಗೆ. ಶಾರದ್ ಮಾಯ್, ಅನಂತ ಕೃಷ್ಣ ಅವರದ್ದು ಸ್ಟ್ರಾಂಗೆಸ್ಟ್ ಪಾಯಿಂಟ್ ಯಾವುದು ಜೀವನದಲ್ಲಿ? ಅವರು ಒಂದು ಅವರ ಸ್ಟ್ರಾಂಗ್ ಪಾಯಿಂಟ್ ಯಾವುದು? ನಾನು ಹೇಳ ಅಥವಾ ನೀವು ಹೇಳ್ತೀರಾ? ನೀವು ಹೇಳಿ. ದೇವರ ಮೇಲೆ ಭಕ್ತಿ, ಕರೆಕ್ಟ್ ಅಲ್ವಾ? ಕರೆಕ್ಟ್. ಮತ್ತೆ ಹಿರಿಯರ ಮೇಲೆ ಇರುವ ಆದರ, ಅಲ್ವಾ? ಕರೆಕ್ಟ್. ಮತ್ತೆ ನೀವು ಹೇಳಿ, ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಯಾವುದು? ಅವರು ಸ್ಟ್ರಾಂಗ್ ಪಾಯಿಂಟ್ ಅಂದರೆ, ಈಗ ನಾವು ಪಕ್ಕನ ಯಾರಿಗೂ ಇದು ಬರ್ತಾರೆ, ಯಾರು ಕೇಳಿಕ್ಕೆ ಕಷ್ಟ ಸುಖ ಹೇಳ್ತಾರೆ, ಆಗ ಅವರು ಹೇಳ್ತಾರೆ ನಾನು ಒಂದು ಸ್ವಲ್ಪ ಕೊಡೋದು, ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ, ತೊಂದರೆ ಇಲ್ಲ ಪಾಪ ಅಂದರೆ ಹೃದಯ, ಅದು ಆ ಹೃದಯ ಶ್ರೀಮಂತಿಕೆ ಅದು ಒಳ್ಳೆದುಂಟು. ಆದ ಕಾರಣ ಅವರು ಯಾವಾಗ ನಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಆಗಿ ಶುಕ್ರವಾರ ಆಗಿ ಬಂದ ನಂತರ ನಾನು ಎಷ್ಟು ಎತ್ತರವಾದರೆ, ಒಂದು ನಮ್ಮ ಮಾತೃಭೂವ ತಾಯಿ ತಂದೆಯವ್ರದ್ದು, ಮತ್ತೆ ಪತ್ನಿ ಧರ್ಮ ಪತ್ನಿಯವ್ರದ್ದು, ಅವ್ರದ್ದು ಯೋಗ ಒಳ್ಳೆದಿದ್ರೆ ಅದನ್ನ ಆಲೋಚನೆ ಮಾಡಿದೆ. ಅಂದ್ರೆ ಹೃದಯವಂತಿಕೆಯಲ್ಲಿ ಅವರು ನಿಮ್ಮನ್ನು ಮೀರಿಸ್ತಾರೆ ಅಲ್ವಾ? ಹೌದು, ನಿಮ್ಮ ಹೃದಯವಂತಿಕೆ ನಮ್ಗೆ ಗೊತ್ತುಂಟು. ನೀವು ಸಹ ತುಂಬಾ ಬೇರೆಯವರ ದುಃಖಗಳನ್ನು ಸ್ವೀಕರಿಸಿ ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿ, ಇವರು ನಿಮ್ಗಿಂತ ಜಾಸ್ತಿ ಹೇಳ್ತಾರೆ, ಕೊಡಿ ಅವ್ರಿಗೆ ಸ್ವಲ್ಪ ಕೊಡಿ, ಏನು ಕೊಡಿ, ಏನು ತೊಂದರೆ ಅಂತ. ಆಯ್ತು, ಅವ್ರೇನು ಇನ್ನೂ ಒಂದು 5 ಜಾಸ್ತಿ ಬರಿ. ಯಾಕಂದ್ರೆ ಇವರಿಗೆ ಪಾಕಶಾಸ್ತ್ರ ಗೊತ್ತುಂಟಾ? ಇಲ್ಲ. ಕುಕ್ಕಿಂಗ್ ಏನು ಗೊತ್ತಿಲ್ಲ, ಚಾ ಸಹ ಮಾಡುದಿಲ್ಲ. ನಾವು ಉಡುಪಿ ಮಣಿಪಾಲದಲ್ಲಿ ಸ್ವಲ್ಪ ಒಳ್ಳೆ ಜನ, ಯಾಕಂದ್ರೆ 1-2 ಹೆಜ್ಜೆ ಹಾಕಿದ್ರೆ ಒಳ್ಳೆ ಚಾ ಕಾಫಿ ಸಿಗುತ್ತೆ ನಮ್ಗೆ, ಅಲ್ವಾ? ಇವರು ಮಾಡುವ ಅಡುಗೆಯಲ್ಲಿ ನಿಮ್ಗೆ ಏನು ಪ್ರೀತಿ ಜಾಸ್ತಿ? ಯಾವುದು? ಅವರು ಪ್ರತಿಯೊಂದು ಅಡಿಗೆ ಈ ಪತ್ರಾಡೆಲ್ಲ ಮಾಡ್ತಾರೆ. ಅವರು ಪತ್ರಾಡೆ ಸ್ಪೆಷಲ್, ಮತ್ತು ಗುಜ್ಜದು ಚಕ್ಕರೆ ಮಾಡ್ತಾರೆ, ಮತ್ತೆ ಒಂದು ಗುಳ್ಳದ ಆಜತನೆ ಮಾಡ್ತಾರೆ, ಮತ್ತೆ ಈ ಇದು ಪತ್ರಾಡ ಮುದ್ದೆ ಅಳವತ್ತಿ ಅದು ಮಾಡ್ತಾರೆ. ಮತ್ತೆ ಎಲ್ಲದೂ ಸಹ ಮತ್ತೆ ಎಲ್ರಿಗೂ ಸಹ ಅವರ ಅಡಿಗೆ ಅಂದರೆ ನಮ್ಮ ತಂದೆ ತಾಯಿಗೂ ಸಹ ಭಾರಿ ಪ್ರೀತಿ ಇತ್ತು. ಶಾರದಾ ಒಳ್ಳೆ ಅಡಿಗೆ ಮಾಡ್ತಾರಂತ. ಅದು ಒಂದು ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲಿ ಹೊಟ್ಟೆಗೆ ಪ್ರೇಮ, ಹೃದಯ ಪ್ರೇಮ, ಮನಸ್ಸಿನ ಶಾಂತಿ ವೆರಿ ಇಂಪಾರ್ಟೆಂಟ್ ಫಾರ್ ಮತ್ತೆ ದೊಡ್ಡ ದಾಂಪತ್ಯ ಜೀವನದ ಒಂದು ಯಶಸ್ಸಿಗೆ. ಹೌದು, ಅದರಲ್ಲಿ ನಮ್ಮ ತಂದೆ ತಾಯಿ ಯಾವಾಗಲೂ ಹೇಳ್ತಿದ್ರು. ನಮ್ಮ ಅತ್ತಿಗೆಲ್ಲರೂ ಡೆಲಿವರಿ ಎಲ್ಲ 2-3 ದಿನ ಹೋಗಿದ್ರು, ಇವ್ರು ಒಬ್ರು ಇದ್ರು. ಆದ್ರೆ ಬೆಳಿಗ್ಗೆ 7 ಗಂಟೆ ಇದ್ರು, ರಾತ್ರಿ 10 ಗಂಟೆ ತನಕ ಅವರೆಲ್ಲ ಅಡಿಗೆ ಮಾಡಿ ಅಂದರೆ ಪರ್ಫೆಕ್ಟ್. ಈಗ ನೀವು ಈಗ ಜವಾಬ್ದಾರಿಯಲ್ಲೇ ಮುಗ್ದಿದೆ, ಎಲ್ಲಿಯಾದ್ರೂ ಈಗ ತಿರುಗಾಡ್ಲಿಕ್ಕೆಲ್ಲ ಹೋಗ್ತೀರಾ ಹೆಂಡತಿಯೊಟ್ಟಿಗೆ? ತಿರುಗಾಡ್ಲಿಕ್ಕೆ ನಾನು ಮುಂಚೆ ಎಲ್ಲ ಹೋಗಿದ್ದೆ, ಬನ್ನಿಂದ ಬರ್ತಿಲ್ಲ, ದೊಡ್ಡ ಫ್ಯಾಮಿಲಿ, ಮಕ್ಕಳು ಸಣ್ಣದಿದ್ರು. ನಾನು 82 ಇಸ್ವಿಗೆ ಎಲ್ಲ ಒಂದು ಸಿಂಗಾಪುರ ಹೋಗಿದ್ದು, ಮಲೇಷ್ಯಾ, ಕೊಲಂಪೂರು, ಮಣಿಲ. ಒಬ್ಬರೇ ಹೋಗಿದ್ದು? ಅಲ್ಲ, ನಾವು ಒಂದು ಗ್ರೂಪ್ ಆಗಿ ಹೋಗಿದ್ದು. ಭೀಮಾ ಜ್ಯುವೆಲ್ಲರಿ ಮತ್ತು ನಾಣಾಚಾರ ಇಲ್ಲ, ಆಗ ಪ್ರೈವೇಟ್ ಹೋಗಿದ್ದೀರಿ. ಇವರೇ ಕರೆದುಕೊಂಡು ಬಾಂಬೆ, ತಿರುಪತಿ, ಮಂತ್ರಾಲಯ ದೇವಸ್ಥಾನಕ್ಕೆ. ನೀವು ನನಗೆ ನೆನಪಿದೆ, ನೀವು ಶ್ರೀಲಂಕಾಕ್ಕೆ ಬಂದಿದ್ರಿ. ಶ್ರೀಲಂಕಾ ಆಗ ಬರ್ಲಿಲ್ಲ ಇವರು. ಬರ್ಲಿಲ್ಲ. ಈಗ ಏನಾದ್ರು ಅವರೊಟ್ಟಿಗೆ ಒಂದು ಸ್ವಚ್ಛಂದವಾಗಿಯೂ ಒಂದು ತಿರುಗಾಡಿ ಬರುವ ಮನಸ್ಸುಂಟು. ಪಾಸ್ಪೋರ್ಟ್ಸ್ ಆಗಿದೆ, ಒಟ್ಟಿಗೆ ಮಾಡಿ ಶ್ರೀಲಂಕಾ ಹೋಗೋ ಪಾಸ್ಪೋರ್ಟ್ ಮಾಡಿದೆ. ಭಾರತದ ಹೊರಗೆ ಉಂಟು, ಮನಸ್ಸುಂಟು. ನಿಮ್ಮ ಆಸೆ ಆಕಾಂಕ್ಷೆ ಪೂರ ಒಳ್ಳೆಯದಾಗಲಿ ಅಂತ ದೇವರನ್ನು ಬೇಡ್ತೇನೆ. ಮತ್ತೆ ನಿಮ್ಮ ಮೇಲೆ ನೀವು ಹೇಳಿದಾಗೆ ಏನು ಜಗಳ ಇದ್ರು ಸಹ 2 ನಿಮಿಷದಲ್ಲಿ ಮುಗಿಯುತ್ತೆ. 2 ನಿಮಿಷ ಅಂದರೆ ನಾನು ಏನಂದರೆ, ಈಗ ನಾನು ಮಾತಾಡೋದು ನನಗೆ ಗೊತ್ತಾಗ್ತದೆ. 1 ನಿಮಿಷ ನಾನು ಅವಳಿಗೆ ಏನು ಮಾತಾಡಿದೆ ಅಂತೇಳಿ ನಾನು ಕಡೆಗೆ ಹೇಳ್ತೆ, ಅವರು ಸಹ ಪಕ್ಕ ಹೇಳ್ತೆ, ಕಡೆಗೆ ಬಂದು ಮೆಲ್ಲ ಮೈ ಮುಡ್ತಾರೆ. ಸಂತೋಷ ಗೊತ್ತಾಗಲ್ಲ. ಮತ್ತೆ ಯಾರಿಗೂ ಸಹ ತೋರಿಸ್ಕೊಳ್ಳೋದಿಲ್ಲ. ಈಗೇನು ಇದಾದರೆ ಅವನು ಅಡಿಗೆಲ್ಲ ಸ್ವಲ್ಪ ಒಂದು ಚೂರು ಯಾಕೆ ದಿಷ್ಟ ಹಾಕಿದೆ ಅಂತೇಳಿ ನಿಮ್ಗೆ ಯಾವಾಗ ಇದ್ದೇ ಹೇಳ್ತಾರೆ. ಆದರೆ 2 ಮಿನಿಟ್ ನಾನು ಮಾತಾಡಿದ್ರೆ ನನ್ನ ಮಕ್ಕಳೇ ಹೇಳ್ತಾರಲ್ವ, ಅದಿಲ್ಲ, ಸೈಲೆಂಟ್ ಗೊತ್ತಿರೋದು. ಅಂದರೆ ನಮ್ಮ ಪ್ರೀತಿ ಬಾಂಧವ್ಯ ಈ ಸ್ಟಾರ್ಟಿಂಗಿಂದ ಕೊನೆಯವರು ಸಹ ಇರಬೇಕು. ಹಾಗೆ ಮಕ್ಕಳು ಸಹ ಅದು ಬರ್ತದೆ ಈಗಿನ ಜನರೇಷನ್ಗೆ ನಾವು ಸರಿಯಾಗಿದ್ದೀರ. ನೀವೇ ಒಂದು ಮಾದರಿಯಾಗಿ ಇದ್ದೀರಿ ಮಕ್ಕಳಿಗೆ, ನಿಮ್ಮ ವ್ಯಾಲ್ಯೂಸ್ ಎಲ್ಲ ಅವರಿಗೆ ಬರಲಿ ಅಂತ, ಅಲ್ವಾ? ಹೌದು, ತುಂಬಾ ಸಂತೋಷದ ವಿಷಯ. ನೀವು ಭಾರಿ ಚಂದ ಮಾಡಿ ನಮ್ಮ ವೀಕ್ಷಕರಿಗೆ ಒಂದು ಮಾರ್ಗದರ್ಶಕರಾಗಿ ಇದ್ದೀರಿ. ಈಗ ಒಂದು ನಮ್ಮ ಈಗ ಮುಂದಿನ ಪೀಳಿಗೆಯವರಿಗೆ ನಾವು ಈಗ ಹೇಳಿದೆಲ್ಲ ಈಗ ಮುಂದಿನ ಪೀಳಿಗೆಯವ್ರು ಕೇಳಿದರೆ ಅವರಿಗೆ ತುಂಬ ಜ್ಞಾನ ಬರುತ್ತೆ. ಆದರೂ ಸಹ ನಾವು ನಿಮ್ಮನ್ನು ಬೀಳ್ಕೊಡುವ ಮುಂಚೆ ನಿಮ್ಮ ಒಂದು ಸಣ್ಣ ಮೆಸೇಜ್ ಕೊಡಿ, ನಿಮ್ಮ ಒಂದು ವಿಚಾರವನ್ನು ಈ ಮುಂದಿನ ಪೀಳಿಗೆಯವರಿಗೆ ಒಂದು ಕೊಡಿ.
ತಾವು ಈ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇದಕ್ಕೆ ಮಾಡಿದ ಕಾರ್ಯಕ್ರಮಕ್ಕೆ ಇದು ನೋಡಿದವರಿಗೆ ಎಂಥ ಜನರಿಗೆ ಸಹ ಇಷ್ಟು ವರ್ಷ ತನಕ 46 ವರ್ಷ ತನಕ ಒಂದು ಫ್ಯಾಮಿಲಿಯಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ ಆಗಿ ಒಂದು ಒಗ್ಗಟ್ಟಾಗಿ ಅವರ ಕುಟುಂಬದವರು ಹತ್ತಿರ ಮನೆಯವರು ನೆರೆಮನೆಯವರು ಯಾರಿಗೆ ತೊಂದರೆ ಅವರಿಗೆ ಬುದ್ಧಿವಾದ ನೀವು ಮುಂದಕ್ಕೆ ಏನು ಇದು ಮಾಡಲಿಕ್ಕೆ ಹೋಗಬೇಡಿ. ನಾಳೆಯನ್ನು ಮದುವೆ ಅಂದರೆ ದೊಡ್ಡ ಒಂದು ಮದುವೆ ಎಂದರೆ ನಮ್ಮ ಇದೆಲ್ಲ ಎಷ್ಟು ಜನ್ಮಾಂತರ ಬಂದದ್ದು. ನೀವು ಒಂದು ಹುಡುಗಿಗೆ ಒಂದು ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮನೆಯವರು ಒಂದು ಸುಧಾರಿಸ್ಕೊಂಡು ಹೋಗಬೇಕು. ಯಾಕಂದರೆ ಮನುಷ್ಯನಿಗೆ ಒಂದು ಪೇಷನ್ಸ್ ಆದಷ್ಟು ಇರಬೇಕು. ಯಾಕಂದರೆ ಯಾವಾಗಲೂ ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಸಹ ಒಂದು ಮಾತಿನಲ್ಲಿ ಒಂದು ಮುಗಿಸ್ಬೋದು. ಯಾವುದು ಅದು ಮುಂದಕ್ಕೆ ಹೋಗ್ಲಿಕ್ಕೆ ಅನಾಹುತ ಆಗಲಿಕ್ಕೆ ಬಿಡಬಾರ್ದು. ಒಂದು ಮದುವೆ ಮಾಡಿಕೊಂಡ್ರೆ ಹಿರಿಯರಿಗೆ, ನೆರೆಕರೆಯವರಿಗೆ, ಫ್ರೆಂಡ್ಸಿಗೆ ಒಂದು ಮಾದರಿಯಾಗಿ ಇರಬೇಕು, ಅನ್ಯೋನ್ಯವಾಗಿ ಅಂತ ನಿಮ್ಮ ಒಂದು ಸಣ್ಣ ಮೆಸೇಜ್ ಅಲ್ವಾ ಯಂಗರ್ ಜನರೇಷನ್. ತುಂಬಾ ಧನ್ಯವಾದಗಳು. ನೀವು ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಒಳ್ಳೆ ಚಂದಗಾಣಿಸಿಕೊಟ್ಟಿದ್ದೀರಿ. ವೀಕ್ಷಕರೇ, ನಾವು ಇವತ್ತು 2 ಜೋಡಿಗಳನ್ನು ಚೆನ್ನಾಗಿ ಪರಿಷ್ಕರಿಸಿ ಪ್ರಶ್ನೆ ಮಾಡಿ ಅವರ ಹತ್ರ ಅವರ ಹೃದಯ ಅಂತರಾಳದಿಂದ ಬಂದ ಉತ್ತರಗಳನ್ನು ನಿಮ್ಮ ತನಕ ತಲುಪಿಸಿದ್ದೇವೆ. ಇನ್ನೂ ನಮ್ಮ ಪ್ರಯತ್ನ ಇದೆ ಇದನ್ನು ಮುಂದುವರಿಸಿ ಹೋಗಲಿಕ್ಕೆ. ಅದನ್ನು ನೋಡಿದೋಸ್ಕರ ನಿಮಗೆ ತುಂಬ ಧನ್ಯವಾದಗಳು.